ಗ್ರಾಮ ಪಂಚಾಯತ್ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಅಲ್ಲಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸ್ಥಾನ ಲಕ್ಷಾಂತರ ರೂಪಾಯಿಗೆ ಬಿಕರಿಯಾಗಿದ್ದನ್ನು ಗಮನಿಸಿದ್ದೇವೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಕ್ಸಲ್ ಬಾಧಿತ ಕುಗ್ರಾಮದ ಜನ ಮಾತ್ರ ಈ ಚುನಾವಣೆಯಲ್ಲಿ ಪ್ರೌಢಿಮೆ ಮೆರೆದಿದ್ದಾರೆ. ಸರ್ಕಾರದ ಯೋಜನೆ ಗ್ರಾಮದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಲು ವಿದ್ಯಾವಂತರು ಸದಸ್ಯರಾಗುವಂತೆ ಕರೆ ನೀಡಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಕೇಳಿದೆ. ನಕ್ಸಲ್ ಬಾಧಿತ ಗ್ರಾಮದಲ್ಲಿ ವಿದ್ಯಾವಂತರಿಗೆ ಮನ್ನಣೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೇ ವಿದ್ಯಾವಂತರೇ ಅಭ್ಯರ್ಥಿಗಳು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ವಾರ್ಡ್ನಲ್ಲಿ ಕ್ರಾಂತಿ. ಹೌದು, ಇಂತಹದೊಂದು ಅಪರೂಪದ ಆಂದೋಲನಕ್ಕೆ ನಮ್ಮ ರಾಜ್ಯದ ನಕ್ಸಲ್ ಬಾಧಿತ ಗ್ರಾಮವೊಂದು ಸಾಕ್ಷಿಯಾಗಿದೆ. ಬೆಳ್ತಂಗಡಿ ತಾಲೂಕಿನ ನಾರಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುತ್ಲೂರು ವಾರ್ಡ್ನಲ್ಲಿ ಈ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆ ಭಾರಿ ವಿಶಿಷ್ಟವಾಗಿ ನಡೆಯುತ್ತಿದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಬರುವ ಕುತ್ಲೂರಿನ 2 ವಾರ್ಡ್ನಲ್ಲಿ ಒಟ್ಟು 5 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಪ್ರತಿ ವರ್ಷದಂತೆ ಅದೇ ಹಳೆಯ ಪದ್ಧತಿಯನ್ನ ಮುಂದುವರೆಸದೆ ಈ ಬಾರಿ ಗ್ರಾಮಸ್ಥರು ಈ ಚುನಾವಣೆಯ ಪ್ರೌಢಿಮೆ ಮೆರೆದಿದ್ದಾರೆ. 5 ಸ್ಥಾನಗಳಿಗೆ ವಿದ್ಯಾವಂತರನ್ನೇ ಆಯ್ಕೆ ಮಾಡಿ ಗ್ರಾಮ ಸ್ವರಾಜ್ಯದ ಕನಸನ್ನ ನನಸು ಮಾಡಲು ಪಣ ತೊಟ್ಟಿದ್ದಾರೆ. ಗ್ರಾಮಸ್ಥರು ಆಯ್ಕೆ ಮಾಡಲಿರುವ 5 ಮಂದಿಯೂ ವಿದ್ಯಾವಂತರೇ ಆಗಿದ್ದಾರೆ. 3 ಮಹಿಳೆಯರು, 2 ಪುರುಷ ಅಭ್ಯರ್ಥಿಗಳು 10ನೇ ತರಗತಿ ತೇರ್ಗಡೆಯಾಗಿದ್ದಾರೆ. ಸರ್ಕಾರದ ಸುತ್ತೋಲೆಯನ್ನ ಅರಿಯುವ, ಗ್ರಾಮಕ್ಕೆ ಅನುದಾನವನ್ನ ತರಲು ವಿದ್ಯಾವಂತರೇ ಆಯ್ಕೆಯಾಗಬೇಕೆನ್ನುವುದು ಗ್ರಾಮಸ್ಥರ ಆಶಯವಾಗಿದೆ. ಅದರಲ್ಲೂ ಬೆಳ್ತಂಗಡಿ ಶಾಸಕರಾಗಿ ಹರೀಶ್ ಪೂಂಜಾ ಆಯ್ಕೆಯಾದ ಮೇಲೆ ಗ್ರಾಮದಲ್ಲಿ ಅಭೂತಪೂರ್ವ ಬದಲಾವಣೆಯಾಗಿದ್ದು, ಇದರ ಜೊತೆಗೆ ವಾರ್ಡ್ ಪ್ರತಿನಿಧಿಸುವ ಸದಸ್ಯರು ವಿದ್ಯಾವಂತರಾದರೆ ಗ್ರಾಮ ಮತ್ತಷ್ಟು ಅಭಿವೃದ್ಧಿಯಾಗಬಹುದು ಎನ್ನುವುದು ಗ್ರಾಮದ ಮುಖಂಡರ ಅಭಿಪ್ರಾಯವಾಗಿದೆ. ನಮ್ಮ ಒಂದು ಅಪೇಕ್ಷೆಯ ಮೇರೆಗೆ ವಿದ್ಯಾವಂತ ಅಭ್ಯರ್ಥಿಗಳನ್ನು ನಾವು ಈ ಸಲ ಗೆಲ್ಲಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಪಣ ತೊಟ್ಟಿದ್ದೇವೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ಈ ಗ್ರಾಮ ನಕ್ಸಲ್ ಬಾಧಿತ ಪ್ರದೇಶ ಅಂತೇಳಿ ಅಣೆಪಟ್ಟೆ ಕಟ್ಟಿತ್ತು. ಅದನ್ನು ಹೋಗಲಾಡಿಸಲು ಗ್ರಾಮ ಪಂಚಾಯತಿಗೆ ಹಲವಾರು ಯೋಜನೆಗಳು ಬರ್ತದೆ. ಈ ಯೋಜನೆಗಳನ್ನು ನಮ್ಮ ಗ್ರಾಮ ಮಟ್ಟಕ್ಕೆ ತಲುಪಿಸಬೇಕು ಅಂತಾದರೆ ನಮ್ಮ ಅಭ್ಯರ್ಥಿಗಳು ವಿದ್ಯಾವಂತರಾಗಿರಬೇಕು. ಯಾಕೆ ಆ ಸುತ್ತೋಲೆಯನ್ನು ತಿಳ್ಕೊಳ್ಬೇಕಾದ್ರೆ ಅವರು ವಿದ್ಯಾವಂತರಾಗಬೇಕು. ಈಗಿನ ಒಂದು ಕಾಲಘಟ್ಟದಲ್ಲಿ ಎಲ್ಲ ಆನ್ಲೈನ್ ಕಂಪ್ಯೂಟರೀಕೃತ ಒಂದು ಯೋಜನೆಗಳು ಬರ್ತಾ ಇರೋದ್ರಿಂದ ತಿಳ್ಕೊಳ್ಬೇಕಾದ್ರೆ ಅದರ ವಿಷಯವನ್ನು ತಿಳ್ಕೊಳ್ಬೇಕಾದ್ರೆ ವಿದ್ಯಾವಂತರಾಗಬೇಕು. ಅವಿದ್ಯಾವಂತರು ಯಾರು ಎಲ್ಲಿ ಆಯ್ಕೆಯಾಗಿ ಹೋಗ್ತಾರೋ ಆ ವಾರ್ಡ್ಗಳು ಸಂಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಸಂಪೂರ್ಣ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗ್ತದೆ. ನಕ್ಸಲ್ ಬಾಧಿತ ಕುತ್ಲೂರು ವಾರ್ಡ್ನಲ್ಲಿ ಅನಕ್ಷರಸ್ಥರು, ಬಡವರೇ ಅಧಿಕವಾಗಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಷ್ಟೇ ವಿದ್ಯುತ್, ರಸ್ತೆ ಸೇರಿದಂತೆ ಮೂಲಭೂತ ಅಗತ್ಯಗಳನ್ನು ಕಂಡಿದ್ದಾರೆ. ಸರ್ಕಾರದಿಂದ ಬರುವ ಅನುದಾನಗಳು, ಯೋಜನೆಗಳು ಈವರೆಗೆ ಸಮರ್ಪಕವಾಗಿ ಬಾರದೆ ಹಿಂದುಳಿದಿದೆ. ಹಾಗಾಗಿ ಈ ಬಾರಿ ಆಯ್ಕೆಯಾಗುವ ಸದಸ್ಯರ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಗ್ರಾಮದ ಜನರಲ್ಲಿದೆ. ಗ್ರಾಮದ ಜನರ ನಂಬಿಕೆಗೆ ಚ್ಯುತಿ ಮಾಡದೆ ಸೇವೆ ಸಲ್ಲಿಸುತ್ತೇವೆ ಅನ್ನೋದು ಅಭ್ಯರ್ಥಿಗಳ ಭರವಸೆಯಾಗಿದೆ. ನಮ್ಮ ಕುತ್ಲೂರಿನಲ್ಲಿ 5ಕ್ಕೆ 5 ನಮ್ಮ ಪಂಚಾಯತ್ ಸದಸ್ಯರ ಆಯ್ಕೆಯಾಗಿ ಬಂದಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಆಸೆ ನಮ್ಮಲ್ಲಿದೆ. ಅದಕ್ಕೆ ನಮಗೆ ಹುರುಪು ಕೊಡಲಿಕ್ಕೆ ನಮ್ಮ ಶಾಸಕರು, ಅವರ ಬಗ್ಗೆ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ನಮ್ಮ ಯಾವುದೇ ಒಂದು ಕೆಲಸ ಕಾರ್ಯ ಇಂಥದ್ದಾಗಬೇಕು ಅಂತ ಹೇಳಿದರೆ ಅವರ ನಮಗೆ ಬೆಂಬಲ ತುಂಬ ಇದೆ. ನಮ್ಮಲ್ಲಿ ಈಗ ಆಯ್ಕೆಯಾದಂಥ 5 ಸದಸ್ಯರು ಎಲ್ಲ ವಿದ್ಯಾವಂತರು, ಅಂದರೆ SSLC ಆಗಿ PUC ಆದವರೇ ಇರುವಂಥವರು. ಹಾಗಾಗಿ ರಾಜ್ಯ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ ಯಾವುದೇ ಒಂದು ಅನುದಾನ ಬಂದರೂ ಅದನ್ನು ತಳಮಟ್ಟದಲ್ಲಿರುವ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಮುಟ್ಟಿಸುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ ಅಂತ ಹೇಳುವ ಭರವಸೆ ಕೊಡ್ತೇವೆ. ಇದಕ್ಕಿಂತ ಮುಂಚೆನೂ ಬಂದದನ್ನು ನಾವು ಪ್ರತಿ ಮನೆಗೂ ಹೋಗಿ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ ಆಗಿರ್ಬೋದು,
ಎಲ್ಲವನ್ನು ಸಹ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ನಾವು ಪ್ರತಿ ಮನೆಗೂ ಎಲ್ಲದಕ್ಕೂ ಮಾಡಿದ್ದೇವೆ. ಉದ್ಯೋಗ ಖಾತರಿಯಲ್ಲಿ ತುಂಬ ಕೆಲಸಗಳನ್ನು, ಇಲ್ಲಿನ ರಸ್ತೆಗಳಾಗಿರ್ಬೋದು. ಒಟ್ಟಿನಲ್ಲಿ ಕುತ್ಲೂರು ವಾರ್ಡ್ನ ಜನರ ಈ ಅಲಿಖಿತ ಒಪ್ಪಂದ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಎಲ್ಲಾ ಕಡೆಯೂ ಇದನ್ನೇ ಅನುಸರಿಸಿದ್ರೆ ಗ್ರಾಮ ಅಭಿವೃದ್ಧಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಬೆಳ್ತಂಗಡಿ.